ಶ್ರೀ ಮಹಾಲಿಂಗೇಶ್ವರಾಯ ನಮಃ ಜಪ ಯಜ್ಞವನ್ನು ಮಾಡುವುದಂತೇಳಿ ನಾವು ಊರಿನ 10 ಆಡಳಿತ ಮಂಡಳಿ ಮತ್ತು ಊರಿನ 10 ಸಂಸ್ಥೆಗಳು ಎಲ್ಲರೂ ಸೇರಿ ನಿಶ್ಚಯ ಮಾಡಿದಂತೆ ಆ ಪ್ರಯುಕ್ತವಾಗಿ ಇವತ್ತು ಪ್ರಾರಂಭವಾದಂತಹ ಮುಹೂರ್ತವನ್ನು ಸುಮುಹೂರ್ತ ಪ್ರತಿಯನ್ನು ನಿಜವಾಗಿ ಈ ಕ್ಷೇತ್ರಕ್ಕಾಗಲಿ ಊರಿಗಾಗಲಿ ಲೋಕಕ್ಕೆ ದೇಶಕ್ಕೆ ಬರತಕ್ಕಂತಹ ಸಮಸ್ತ ಅಂತ್ಯಪ್ರಾಯವಾದಂತಹ ರೋಗಗಳು ದುಃಖದಾರಿದ್ರ್ಯಗಳು ಅಥವಾ ಯಾವುದೇ ಅತಿವೃಷ್ಟಿ ಅನಾವೃಷ್ಟಿ ಇತ್ಯಾದಿಯಿಂದ ಒದಗಿ ಬರತಕ್ಕಂತಹ ಯಾವುದೇ ದುರಿತ ದೋಷಗಳಿದ್ದಲ್ಲಿ ಎಲ್ಲ ದೋಷಗಳು ಆದಷ್ಟು ಬೇಗ ನಿವಾರಣೆಯಾಗಿ ಲೋಕಕ್ಕೆ ದೇಶಕ್ಕೆ ಭಿಕ್ಷೆಯನ್ನು ಸನ್ಮಾನವನ್ನು ಮಹಾಲಿಂಗೇಶ್ವರನು ಆ ಮುಖಾಂತರ ಅನುಗ್ರಹಿಸಿ ಹಾಗೆ ಎಲ್ಲ ಮನಸ್ಸಿಗೆ ವಂದೇ ಪನ್ನಗಭೂಷಣ ಮೃಗಧರಂ ಜಪಶೂನಂಬುತಿಂ ವಂದೇ ಸೂರ್ಯಶಶಾಂಕೋನ್ನಯನಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರೋ ಗಣೇಶಸ್ಕಂದ ಸಂಯುಕ್ತವಂ ದೇವಾಂಚ ಸಿದ್ಧಯೇ ತದೇವ ಲಗ್ನಂ ಸುಲಂ ದೇವತಾರಾಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ದೈವಬಲಂ ದೇವ ಲಕ್ಷ್ಮೀ ಸ್ಮರಾಮಿ ವೇದಸೇ ಸುನವಾಮಸೋ ಮೋರಾತಿ ಯತೋ ನಿರಹಾತಿ ವೇದಃ ತನಃ ಪರುಷದತಿ ದುಷ್ಟ್ವಾ ನಾವೇವ ಸಿಂಧುಂದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ಸಪದಾಜ್ವಲುಂದೀಂ ವೈರೋಚನೀಂ ಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರವಿತರಸೇ ನಮಃ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾಂ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾಃ ಓಶ್ಚ ಪೃಥ್ವೀ ಬಹುಲಾನಮುರ್ವೀ ಭವಾತೋಕಾಯ ತನಯಾಯ ಶನಯೋಃ ವಿಶ್ವಾನಿನೋ ದುರ್ಗ್ರಹ ಜಾತವೇದಸ್ಸಿಂಧುನ್ನಃ ವಾದುಹಿತಾತಿ ಪರಿಷಿ ಅಗ್ನೇ ಅತ್ರಿವನ್ಮನಸಾ ಗೃಹಾನೋ ಅಸ್ಮಾಕಂ ಬೋಧ್ಯಪಿತಾ ತನೂನಾಂ ಮಾಯಗಣಾದಿತಂ ಸಹಮಾನಮಗ್ರಮಗ್ನಿಂ ಗುರುವೇಂ ಪರಮಾತ್ಮರನುಷಾತ್ ತನಃ ಪರುಷದೇವೋ ಅತಿದುರಿತಾತ್ಯಗ್ನಿಃ ಪ್ರಜ್ಞೋಷಿಕಮೇಢ್ಯೋ ಅಧ್ವರೇಷು ನನಾಂಶಃ ತಾದವ್ಯಶ್ಚ ತತ್ಸಿ ವಾಂಚಾ ಅಗ್ನೇ ತನುವಂ ಪಿಪ್ರಯಸ್ವಾತ್ಮಕಂ ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗಪ್ರಣೇತಾರಂ ಪ್ರಣತೋಸ್ಮಿ ಸದಾ ಶಿವಂ. अधिक श्रावण मासे कृष्णपक्षे वर्ष ऋतौ संकष्टहर चतुर्थ्यां शुभदितो वासरः वासरस्तु स्थिरवासरयुक्तायम् एवं कुलविशेषयुक्तायम् चतुर्मूर्त्यादि अनंत अवतार श्री मंगल्यमूर्ति श्री महालिंगेश्वर प्रेरणया श्री महालिंगेश्वर प्रीत्यर्थम ಅವರವರ ನಕ್ಷತ್ರ ಹೇಳ್ಕೊಡ್ಬೇಕು. ನಮ್ಮ ಕಲ್ಯಾಣಾರ್ಥಂ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತ್ಯರ್ಥಂ ಧನಧಾನ್ಯ ಪಶು ಸಮೃದ್ಧ್ಯರ್ಥಂ ಕಲಹ ಬಂಧು ಕಲಹ ಪರಿಹಾರಾರ್ಥಂ ಮಹಾಲಿಂಗೇಶ್ವರಸ್ಯ ಸಾನ್ನಿಧ್ಯ ಅಭಿವೃದ್ಧ್ಯರ್ಥಂ ಸರ್ವೇಷಾಂ ಮಹಾಜನಾನಾಂ अतिशय फल प्राप्त्यर्थम सन्मंगला प्राप्त्यर्थम देह शुद्धि मनःशुद्धि प्राप्त्यर्थम मनसि एकाग्रता प्राप्त्यर्थम समस्त हिंदू बांधवानां ऐक्यता प्राप्त्यर्थम पर्वत कंपन ज्वालामुखी वृषापात अतिवृष्टि अनावृष्टि ज्वालामुखी इत्यादि संपूर्ण परिहारार्थम श्री महालिंगेश्वरस्य अनुग्रह प्राप्त्यर्थम एकादश रुद्राणां संपूर्ण अनुग्रह प्राप्त्यर्थम एकादश कोटि जपमुद्दिश्य महालिंगेश्वरस्य संपूर्ण अनुग्रह प्राप्त्यर्थम जपमहं करिष्ये. महालिंगेश्वराय नमः. ओम श्री 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 महालिंगेश्वराय नमः. ईश्वराय नमः. ओम श्री महालिंगेश्वराय नमः. ओम श्री महालिंगेश्वराय नमः. ओम श्री महालिंगेश्वराय नमः.
ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. 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 ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ಆಯುರಾರೋಗ್ಯೈಶ್ವರ್ಯಾವೃದ್ಧರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಫಲ ಪುಣ್ಯ ಪುರುಷಾರ್ಥಂ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ 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 ನಮಃ. ಮುಖ್ಯವಾಗಿ ನಮಗೆ ಮಳೆ ತುಂಬ ಕಡಿಮೆ ಇದೆ. ಮಳೆ ಬರಬೇಕು. ಮಳೆ ಬರದಿದ್ದರೆ ಭಾರಿ ಕಷ್ಟ. ಈಗ ಈ ವರ್ಷ ಅರ್ಧವಾಸಿ ಬರುವಂಥ ಮಳೆ ಕೂಡ ಬಂದಿಲ್ಲ. ಎಲ್ಲರೂ ಊರಿನವರು ನಮ್ಮ ಭಕ್ತಾದಿಗಳು ಪ್ರಾರ್ಥನೆ ಮಾಡುವ ಮುಖಾಂತರ ಈ ರಾಜ್ಯಕ್ಕೆ ದೇಶಕ್ಕೆ ಜನ ಬದುಕಬೇಕಿದ್ರೆ ಮಳೆ ಗಾಳಿ ನೀರು ಮುಖ್ಯ. ಅದರಲ್ಲೂ ಈ ಸಲ ಮಳೆ ಬಂದಿಲ್ಲ. ಆ ದೇವರ ಕರುಣಿಸಿ ಒಳ್ಳೆಯ ರೀತಿಯ ಮಳೆ ಬರುವಂತಾಗಿ ಲೋಕ ಕಲ್ಯಾಣವಾಗಿ ಎಲ್ಲರಿಗೂ ಶುಭವಾಗಿದೆ. ಶ್ರೀಮಹಾಲಿಂಗೇಶ್ವರ ಅನುಗ್ರಹ ಶಾಸಕರ ಅಪೇಕ್ಷೆಯಂತೆ ಅದೇ ರೀತಿ ಮಹಾ ಜಪವನ್ನು 10ನೇ ತಾರೀಕಿಗೆ ನಾವು ಮಾಡೋದು ಯೋಚನೆ ಮಾಡಿದ್ದೇವೆ. ಆ 10ನೇ ತಾರೀಕಿಗೆ ಮಾಡೋದನ್ನು ಯೋಚನೆ ಮಾಡಿದ್ದೇವೆ. ಸೆಪ್ಟೆಂಬರ್ 10ನೇ ತಾರೀಕಿಗೆ ಏನಿದೆ ಮಹಾಜಪದೊಟ್ಟಿಗೆ ವರುಣ ಜಪ ಕೂಡ ಮಾಡಿಕೊಂಡು ನಾವು ಮಳೆಗಾಗಿ ಪ್ರಾರ್ಥನೆ ಮಾಡೋದು. 1008 ನಾರಿಕೇಳ ಅಭಿಷೇಕ ಮತ್ತು ವರುಣ ಜಪವನ್ನು 10ನೇ ತಾರೀಕಿಗೆ ಇಲ್ಲಿ ಸಂಕಲ್ಪ ಮಾಡಿಕೊಂಡು ನೆರವೇರಿಸಿ. ನನ್ನ ಈ 110, 108 ಜಪ ಏನು ಮಾಡ್ತೇನೆ ನಾನು ಪ್ರತಿ ದಿವಸ ಒಳ್ಳೆ ಮಳೆ ಬರಲಿ, ಅದಕ್ಕಾಗಿ ನಾನು ಅರ್ಪಣೆ ಮಾಡ್ತೀನಿ. ಸರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.